ಮಂಗಳೂರಿನ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಜೋಸ್ ಆಲುಕಾಸ್ ಜ್ಯುವೆಲ್ಲರಿ ತನ್ನ 55ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಮಂಗಳೂರಿನ ಸಾನ್ನಿಧ್ಯ ವಿಶೇಷ ಚೇತನ ಮಕ್ಕಳ ಶಾಲೆಗೆ ಪೀಠೋಪಕರಣ ಖರೀದಿಗೆ 1,05,000 ಮೌಲ್ಯದ ಚೆಕ್ ಅನ್ನು ನಗರದ ಲೈಟ್ ಹೌಸ್ ಹಿಲ್ ರಸ್ತೆಯಲ್ಲಿರುವ ಜೋಸ್ ಆಲುಕಾಸ್ ಶೋರೂಂನಲ್ಲಿ ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಿಶೇಷ ಚೇತನ ಮಕ್ಕಳ ಶಾಲೆಗೆ ಪೀಠೋಪಕರಣ ಖರೀದಿಗೆ 1,05,000 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಶಾಲೆಯ ಆಡಳಿತ ನಿರ್ದೇಶಕರಾದ ಡಾ ವಸಂತಕುಮಾರ್ ಶೆಟ್ಟಿಯವರಿಗೆ ಹಸ್ತಾಂತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿ ಹೆಸರು ಗಳಿಸಿರುವ ಜೋಸ್ ಆಲುಕಾಸ್ ಜ್ಯುವೆಲ್ಲರಿ ತನ್ನ 55ನೇ ವರ್ಷದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಸಾನ್ನಿಧ್ಯ ವಿಶೇಷ ಚೇತನ ಮಕ್ಕಳ ಶಾಲೆಗೆ 1,05,000 ರೂಪಾಯಿ ಮೌಲ್ಯದ ಚೆಕ್ ಅನ್ನು ನೀಡುವ ಮೂಲಕ ಇತರ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ಇಂತಹ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಆಗಬೇಕಿದೆ. ನೀವು ನೀಡಿದ ಈ ಸಹಾಯಧನ ಮಕ್ಕಳಿಗೆ ಉಪಯೋಗವಾಗಿ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಉದ್ದಿಮೆ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಜನರೊಂದಿಗೆ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಅದರ ಮುಖಾಂತರ ಅವರು ಇಷ್ಟೊಂದು ದೊಡ್ಡ ಮೊತ್ತವನ್ನು ಸಾನ್ನಿಧ್ಯ ಸಂಸ್ಥೆಗೆ ನೀಡುತ್ತಾರೆ. ನಿಜಕ್ಕೂ ದೇವರು ಮೆಚ್ಚುವಂಥ ಕಾರ್ಯ. ಇವತ್ತು ಆಲುಕಾಸ್ನವರ ಈ ಕಾರ್ಯ ಮತ್ತು ಪಡ್ಕೊಳ್ಳುತ್ತಿರುವಂಥ ಸಾನ್ನಿಧ್ಯದ ಕಾರ್ಯ, ಇದು ಎರಡೂ ದೇವತಾ ಕಾರ್ಯ. ಹಾಗಾಗಿ ನಿಜಕ್ಕೂ ನೀವು ಆಯ್ಕೆ ಮಾಡಿದಂಥ ಸಂಸ್ಥೆ 100ಕ್ಕೆ 100 ಇದರ ಹಕ್ಕುದಾರರು ಮತ್ತು ಅವರು ಮಾಡುವಂಥ ತ್ಯಾಗಕ್ಕೆ ಬಹಳ ದೊಡ್ಡ ಕೀರ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ಹೇಳುವಂಥದ್ದು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಳಿಕ ಶಾಲೆಯ ಆಡಳಿತ ನಿರ್ದೇಶಕರಾದ ಡಾ ವಸಂತಕುಮಾರ್ ಶೆಟ್ಟಿಯವರು ಮಾತನಾಡಿ, ನಮ್ಮ ಸಂಸ್ಥೆ ದಾನಿಗಳ ಸಹಾಯದಿಂದ ನಡೆಯುತ್ತಿದೆ. ನೀವು ನೀಡಿದ ಈ ಸಹಾಯಧನದಿಂದ ಶಾಲೆಯ ಪೀಠೋಪಕರಣವನ್ನು ಖರೀದಿಸಲು ಸಹಕಾರವಾಗಲಿದೆ. ನಿಮ್ಮಂತಹ ದಾನಿಗಳು ನಮ್ಮೊಡನೆ ಇದ್ದರೆ ನಮಗೆ ಇಂತಹ ಶಾಲೆಗಳನ್ನು ಅಥವಾ ಇಂತಹ ಉತ್ತಮ ಕಾರ್ಯಗಳನ್ನು ಮಾಡಲು ಹುಮ್ಮಸ್ಸು ನೀಡಿದಂತಾಗ್ತದೆ ಎಂದು ಹೇಳಿದರು. ನಮ್ಮ ಸಾನ್ನಿಧ್ಯ ಸಂಸ್ಥೆ ಹುಟ್ಟಿದೆ ಅಂತಾದರೆ ಅದು ದಾನಿಗಳ ನೆರವು. ನಾವು 7-8 ಕೋಟಿ ವೆಚ್ಚದಲ್ಲಿ ಕಟ್ಟಡ ಮಾಡಿರ್ಬೋದು, ವ್ಯವಸ್ಥೆ ಮಾಡಿದ್ದೇವೆ. ಈಗ ಉಜಿರೆಯಲ್ಲಿ ಕೂಡ ಎಂಡೋಸಲ್ಫನ್ ಸಂತ್ರಸ್ತರಿಗಾಗಿ ಒಂದು ಡೇ ಕೇರ್ ಸೆಂಟರ್ ಮಾಡಿದ್ದೇವೆ. ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸ್ತಾ ಇದ್ದೇವೆ ದೇವರ ದಯೆಯಿಂದ. ಮೊನ್ನೆ ತಾನೇ CEO ಬಂದವರು ಅದರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಇರಲಿ, ನೀವು ಕೊಟ್ಟಂಥ ದಾನ ಇವತ್ತು ಯಾವುದು ಅಂತ ಹೇಳಿದರೆ ಮಕ್ಕಳಿಗೆ ಡೆಸ್ಕ್ ಮತ್ತು ಬೆಂಚ್ ಮಾಡಲಿಕ್ಕಾಗಿ ಅದು ಅಗತ್ಯವಾಗಿ ಯೂಸ್ ಆಗ್ತದೆ. ಅದರ ಮುಖಾಂತರ ಮಕ್ಕಳು ಕೂತ್ಕೊಂಡು ತನ್ನ ತರಬೇತಿ ಪಡೆಯಲಿ. ಸ್ವಲ್ಪ ತೊಂದರೆ ಇತ್ತು ಆ ಡೆಸ್ಕ್ ಬೆಂಚಿನ ವಿಚಾರದಲ್ಲಿ. ಈಗ ಏನು ನಮ್ಮ ಶಾಸಕರು ಹೇಳಿದ್ದಾರೆ, ಈ ತಿಂಗಳಲ್ಲಿ ನಿಜವಾಗಿ ಹಣ ಇಲ್ಲ ಶಿಕ್ಷಕರ ಏನು ಗೌರವಧನ ಕೊಡಲಿಕ್ಕೆ. ಅದು ಹೇಗಾದರೂ ವ್ಯವಸ್ಥೆ ಆಗ್ತದೆ, ಅದಕ್ಕೆ ನಾವು ಚಿಂತೆ ಮಾಡಿದ್ರೆ. ಯಾಕೆಂದರೆ ದೇವರು ನಡೆಸಿಕೊಂಡು ಹೋಗ್ತಾನೆ. ನೀವು ಕೂಡ ಮನಸ್ಸು ಮಾಡಿ ಒಂದು ದೊಡ್ಡ ಸಹಾಯವನ್ನು ಮಾಡಿದ್ದೀರಿ. ಮುಂದಿನ ದಿವಸದಲ್ಲೂ ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಅನಿಲ್ ಕುಮಾರ್ ಅಥಾವರ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಜಗದೀಶ್, ಪ್ರೇಮಾನಂದ ಶೆಟ್ಟಿ, ಜೋಸ್ ಆಲುಕಾಸ್ನ ಏರಿಯಾ ಮ್ಯಾನೇಜರ್ ಬಿಜು ಟಿಎಲ್, ಮ್ಯಾನೇಜರ್ ಅಗಸ್ಟಿನ್, ಸೂರಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.